ಪರ್ಯಾಯ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿದ್ದು ಭಾವಿ ಪರ್ಯಾಯ ಪೀಠಾಧೀಶ ಕೃಷ್ಣಾಪುರ ಶ್ರೀಗಳ ಪುರಪ್ರವೇಶ ನಡೆದಿದೆ. ಪ್ರತಿ ವರ್ಷ ಪುರಪ್ರವೇಶ ಕಾರ್ಯಕ್ರಮ ವೈಭವದಿಂದ ನಡೆಯುತ್ತದೆ. ಆದರೆ ಕೋವಿಡ್ ಹಿನ್ನೆಲೆಯಲ್ಲಿ ಈ ಬಾರಿ ನಿಯಮಾವಳಿಯ ಪ್ರಕಾರ ನಡೆಯಿತು. ಜೋಡುಕಟ್ಟೆಯ ಬಳಿ ಕೃಷ್ಣಾಪುರ ವಿದ್ಯಾಸಾಗರ ತೀರ್ಥ ಶ್ರೀಪಾದರನ್ನು ಸ್ವಾಗತ ಸಮಿತಿಯ ವತಿಯಿಂದ ಸ್ವಾಗತಿಸಲಾಯಿತು. ಬಳಿಕ ಜೋಡುಕಟ್ಟೆಯಲ್ಲಿರುವ ದೇವರಿಗೆ ಪೂಜೆ ಸಲ್ಲಿಸಿದ ಬಳಿಕ ಶ್ರೀಗಳು ತೆರೆದ ವಾಹನದಲ್ಲಿ ಶ್ರೀಕೃಷ್ಣ ಮಠಕ್ಕೆ ತಲುಪಿದರು. ಈ ಬಾರಿ ಟ್ಯಾಬ್ಲೋ ಕಲಾ ತಂಡಗಳ ಅಬ್ಬರ ಇರಲಿಲ್ಲ. ಚಂಡೆವಾದನ, ಕೊಂಬು ಕಹಳೆ, ತಟ್ಟಿರಾಯ ಮೆರವಣಿಗೆಯಲ್ಲಿತ್ತು.